ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಒಕ್ಕೂಟವು ಯುವ ಜನಾಂಗದಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸಲು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಸುತ್ತಾ ಬಂದಿರುವ ಪ್ರತಿಭೋತ್ಸವ ರಾಜ್ಯ ಸಮಾವೇಶವು ನವೆಂಬರ್ 26ರಿಂದ 28ರವರೆಗೆ ಕೃಷ್ಣಾಪುರದಲ್ಲಿ ನಡೆಯಲಿದೆ ಎಂದು ರಾಜ್ಯ ಪ್ರತಿಭೋತ್ಸವ ಸಮಿತಿಯ ಚೇರ್ಮನ್ ಕೆಎಂ ಮುಸ್ತಫಾ ನಯೀಮೆ ಹಾವೇರಿಯವರು ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು. ಇದೇ ಬರುವ ನವೆಂಬರ್ 26, 27, 28 ದಿನಾಂಕಗಳಲ್ಲಿ ಮಂಗಳೂರಿನ ಕೃಷ್ಣಾಪುರದಲ್ಲಿ ರಾಜ್ಯ ಪ್ರತಿಭೋತ್ಸವ ನಡೆಯಲಿಕ್ಕಿದೆ. ಪ್ರತಿಭೋತ್ಸವ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ನಾವು ಪ್ರಮುಖವಾಗಿ ಕಾರ್ಯಾಚರಿಸುತ್ತಿರುವ 22 ಜಿಲ್ಲೆಗಳು, ದಕ್ಷಿಣದ, ಪಶ್ಚಿಮದ ಮತ್ತು ಉತ್ತರದ, ಮಧ್ಯದ 22 ಜಿಲ್ಲೆಗಳಲ್ಲಿರುವ ಗ್ರಾಮ ಹಾಗೂ ತಾಲೂಕು ಜಿಲ್ಲೆಗಳಲ್ಲಿ 30,000ಕ್ಕೂ ಮಿಕ್ಕ ಪ್ರತಿಭೆಗಳನ್ನು ನಾವು, ನಿಮಗೆ ಗೊತ್ತಿರಬಹುದು, ಪ್ರತಿಭಾ ಕಾರಂಜಿಯ ತರಾದೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಹಾಡು, ಭಾಷಣ, ಡಿಬೇಟ್ ಇದರ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಪ್ರೊಫೆಷನಲ್ ಕಾಲೇಜುಗಳಲ್ಲಿ ಕಲಿಯತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿ ಹ್ಯುಮ್ಯಾನಿಟೀಸ್ ವಿಭಾಗದಲ್ಲಿ ಕಲಿಯತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸುಮಾರು ಹೇಳುವುದಾದ್ರೆ 15 ವರ್ಷದಿಂದ 34 ವಯೋಮಾನದ ಒಳಗಿನ ಎಲ್ಲ ಯುವ ಜನಾಂಗವನ್ನು ಕೂಡ ನಾವು ಆರಿಸ್ತಾ ಇದ್ದೇವೆ. 70 ಸ್ಪರ್ಧೆಗಳಿದೆ. ಅದರಲ್ಲಿ ಸೈನ್ಸ್ ಮಾಡೆಲ್ ಇದೆ, ಡಿಬೇಟ್ ಇದೆ, ಇನ್ನಿತರ ಪತ್ರಿಕಾ ವರದಿ ಇದೆ, ಅದೇ ರೀತಿ ಪ್ರೊಮೋ ಮೀಡಿಯಾ, ಈ ರೀತಿ ಟೆಕ್ನಿಕಲ್ ಸ್ಪರ್ಧೆಗಳು ಕೂಡ ಇದೆ. ಈ ಎಲ್ಲ ಸ್ಪರ್ಧೆಗಳನ್ನು ಕೂಡ ಅದರಲ್ಲಿ ಪ್ರಥಮ ಸ್ಥಾನ ಪಡೆದವರು 700 ಪ್ರತಿಭೆಗಳಿದ್ದಾರೆ. ಅವರೆಲ್ಲರೂ ಕೂಡ ಇದೇ ಬರುವ 26, 27, 28ರಂದು ಕೃಷ್ಣಾಪುರದ ಶಾಲಾ ಮೈದಾನ, ಶಾಲಾ ಕಾಲೇಜ್ ಮೈದಾನ ಅಲ್ಲಿ ಮಹತ್ತರವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಈ SSFನ ಪ್ರಧಾನ ಕಾರ್ಯದರ್ಶಿಯಾಗಿ ದುಡಿದಂತಹ ಎಸ್ ಅಬ್ದುಲ್ ರಹಮಾನ್ ಇಂಜಿನಿಯರ್ ಪ್ರೊಫೆಸರ್ ಅವರು ನಿಧನರಾಗಿದ್ದಾರೆ. ಅವರ ಹೆಸರಲ್ಲಿ ವೇದಿಕೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಂಗಳೂರಿನ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಡಾಕ್ಟರ್ ಸುಬ್ರಹ್ಮಣ್ಯ ಎಡೆಪಡಿತಾಯ್ ಅವರು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಪದ್ಮಶ್ರೀ ಪಡೆದಂತಹ ಅಕ್ಷರಶಂತ ಬಹುಮಾನರಾದ ಹರೇಕರ ಹಾಜಬ್ಬರ್ ಅವರಿಗೆ ಪ್ರತ್ಯೇಕ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶಾಫಿ ಸರದಿ ಬೆಂಗಳೂರು, ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಅದರಲ್ಲಿ ನಡೆಯುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಬಿಎಂ ಮುಮ್ತಾಜ್ ಅಲಿ, ಇಸ್ಮಾಯಿಲ್ ಮಾಸ್ಟರ್ ಮರಿಕಳ, ಹಫೀಜ್ ಸುಪನ್ಯ ಸಕಾಫಿ ಮತ್ತಿತರರು ಉಪಸ್ಥಿತರಿದ್ದರು.